ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಿರೂಪಕ ಸತ್ಯೇಂದ್ರ ಅಂಬಾಗಿಲು. ಶ್ರೀಶೈಲ ಪ್ರೊಡಕ್ಷನ್ ಇವರು ಅರ್ಪಣೆ ಮಾಡುವಂತಹ ಇವರ ನಿರ್ಮಾಣದ ಶಾಂಭವಿ ಕಿರುಚಿತ್ರ ಶ್ರೀಶೈಲ ಯೂಟ್ಯೂಬ್ ಚಾನೆಲ್ನಲ್ಲಿ 23ನೇ ತಾರೀಕು ಸಂಜೆ 6 ಗಂಟೆಗೆ ಬಿತ್ತರವಾಗಲಿದೆ. ಲೋಕಾರ್ಪಣೆಗೊಂಡ ದಿನದಂದೇ ನಾನು ಈ ಚಿತ್ರವನ್ನು ವೀಕ್ಷಿಸಿದ್ದೇನೆ. ಯಾವುದೇ ಮೇಲ್ದರ್ಜೆಯ ಸಿನಿಮಾಕ್ಕೆ ಕಡಿಮೆ ಇಲ್ಲವೆನ್ನುವಂತೆ ಎಲ್ಲ ವಿಭಾಗದಲ್ಲಿಯೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬಂದಂತಹ ಚಿತ್ರ. ಶಾಂಭವಿ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಜೀವ ತುಂಬಿರುವಂತಹ ಶೈಲಜಾ ರಾಜೇಶ್ ರವರು, ಅದೇ ರೀತಿ ರಮೇಶ್ ರೈ ಕುಕ್ಕುವಳ್ಳಿ, ಬಹಳ ಸುಂದರವಾದಂತಹ ಅಭಿನಯ. ಎಲ್ಲ ಕಲಾವಿದರ ಅಭಿನಯ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲದಕ್ಕೂ ಮಿಗಿಲಾಗಿ ರಜಾಕ್ ಪುತ್ತೂರ್ ಇವರ ನಿರ್ದೇಶನ ಬಹಳ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿರುವಂತಹ ಚಿತ್ರ. ಒಂದು ಹೆಣ್ಣು ಮಗಳ ದೌರ್ಜನ್ಯಕ್ಕೆ ಯಾವ ರೀತಿ ಹೋರಾಟ ಮಾಡಬಹುದು ಅನ್ನುವುದರ ಬಗ್ಗೆ ಉತ್ತಮ ರೀತಿಯ ಸಂದೇಶವನ್ನು ನೀಡುವಂತಹ ಚಿತ್ರ ಇದಾಗಿದ್ದು, ಎಲ್ಲರೂ ತಪ್ಪದೆ ವೀಕ್ಷಿಸಿ. ನಾಡಿದ್ದು ಶ್ರೀಶೈಲ ಯೂಟ್ಯೂಬ್ ಚಾನಲ್ 23ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ಬಿತ್ತರವಾಗಲಿದೆ. ಈ ಒಂದು ಚಿತ್ರತಂಡಕ್ಕೆ ನಾನು ಆತ್ಮೀಯವಾಗಿ ಇವರಿಗೆ ಶುಭಾಶಯಗಳನ್ನು ಕೋರ್ತಿದ್ದೇನೆ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಎಲ್ಲ ಪ್ರಶಸ್ತಿಗಳು ಈ ಚಿತ್ರಕ್ಕೆ ಒದಗಲಿ ಅನ್ನುವ ಒಂದು ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ವಂದನೆಗಳು. ನಮಸ್ತೆ.